ಯಾರು ಅಂತ ಗೊತ್ತಾಗ್ಲಿಲ್ಲ, ಯಾಕೆ ಮಾಡಿದ್ರು ಅಂತ ಅರ್ಥನೂ ಆಗಿಲ್ಲ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಕೃಷ್ಣ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಯೆಲ್ಲೋ ಬೋರ್ಡ್ ಚಿತ್ರ ಶತದಿನೋತ್ಸವ ಆಚರಿಸಲೆಂದು ಜಿಲ್ಲಾ ಛಲವಾದಿ ಮಹಾಸಭಾದಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಲಾಯಿತು. ಕೋವಿಡ್ನಿಂದಾಗಿ ಬಾಗಿಲು ಮುಚ್ಚಿದ್ದ ಚಿತ್ರಮಂದಿರಗಳಿಗೆ ಸರ್ಕಾರ ಅವಕಾಶ ನೀಡಿದ ಬೆನ್ನಲ್ಲೇ ಚಿತ್ರಗಳು ತೆರೆ ಕಾಣುತ್ತಿದ್ದು, ತ್ರಿಲೋಕ್ ರೆಡ್ಡಿ ನಿರ್ಮಿಸಿರುವ ಅಹಲ್ಯ ಸುರೇಶ್ ಪ್ರದೀಪ್ ಅಭಿನಯದ ಯೆಲ್ಲೋ ಬೋರ್ಡ್ ಮಾರ್ಚ್ 4ರಂದು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದ್ದು ಉತ್ತಮವಾಗಿ ಪ್ರದರ್ಶನಗೊಳ್ಳುತ್ತಿದೆ. ಸೆಂಟಿಮೆಂಟ್, ಪ್ರೀತಿ ಸೇರಿ ಹಲವಾರು ವಿಚಾರಗಳನ್ನೊಳಗೊಂಡಿರುವ ಚಿತ್ರವು ಉತ್ತಮವಾಗಿ ಮೂಡಿಬಂದಿದೆ ಎಂಬುದು ಪ್ರೇಕ್ಷಕ ಮಹಾರಾಜನ ಮಾತಾಗಿದೆ. ವಕೀಲ ಟಿ.ಆರ್. ನಾಗೇಶ್, ಮುಖಂಡರಾದ ಹೆಗ್ಗೆರೆ ಕೃಷ್ಣಪ್ಪ, ಭೀಮಸಂದ್ರ ಮೂರ್ತಿ, ಶಿವು, ದೀಕ್ಷಿತ್, ಭರತ್, ಯಲ್ಲಪ್ಪ ಹಾಗೂ ನೂರಾರು ಅಭಿಮಾನಿಗಳು ಹಾಜರಿದ್ದರು. ಕ್ಯಾಬ್ ಡ್ರೈವರ್ ಏನೋ ಒಂದು ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಯಾವುದು ಮಾಡಿರಲಿಲ್ಲ ಸಿನಿಮಾ. ಒಂದು ಹೆಣ್ಮಕ್ಳುಗಳಿಗೆ ತುಂಬ ಒಂದು ಮೆಸೇಜ್ ಇದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಈ ಕೋವಿಡಿಂದ ಥಿಯೇಟ್ರುಗಳಿಗೆ ಜನ ಬರ್ದಿಲ್ಲ, ಬಂದು ಸಿನಿಮಾ ನೋಡಿ ತುಂಬ ಒಂದು ಒಳ್ಳೆ ಮೆಸೇಜ್ ಇದೆ. ಆ ಥರದ್ದು ಎಲ್ಲ ಇದು ಶೈನಿಂಗ್ ಸ್ಟಾರ್ ಪ್ರದೀಪ್ ಅವರು ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್, ಅವರೆಲ್ಲ ಒಳ್ಳೇದಾಗಲಿ, ಸಿನಿಮಾ ಯಶಸ್ವಿ ಆಗಲಿ ಅಂತ ನನ್ನೆಲ್ಲರ ಕಡೆಯಿಂದ ಹೇಳ್ತೀವಿ. ಇವತ್ತು ನಮ್ಮ ಸಮುದಾಯದ ಆರಾಧ್ಯ ದೈವ ನಿವೃತ್ತ IAS ಅಧಿಕಾರಿಗಳು ಮತ್ತು ನಮ್ಮ ಛಲವಾದಿ ಜನಾಂಗದ ಆರಾಧ್ಯ ದೈವ ಅಂತ ಕೆ. ಶಿವರಾಮ್ರವರ ಅಳಿಯ ಪ್ರದೀಪ್ ಅವರು ಇವತ್ತು ಒಂದು ಒಳ್ಳೆಯ ಮೂವಿಯನ್ನು ಕೊಟ್ಟಿದ್ದಾರೆ. ಯೆಲ್ಲೋ ಬೋರ್ಡ್ ಅಂತ ಸಿನಿಮಾ ಇವತ್ತು ನಮ್ಮ ತುಮಕೂರಿನ ಕೃಷ್ಣ ಚಿತ್ರಮಂದಿರದಲ್ಲಿ ನಡೆದಿದೆ. ಇವತ್ತು ಯೆಲ್ಲೋ ಬೋರ್ಡ್ನ ಚಾಲಕರು ಏನು ಅವರ ಜೀವನ ಚರಿತ್ರೆ ಆಧಾರಿತ ಒಂದು ಒಳ್ಳೆಯ ಮೂವಿಯನ್ನು ಕೊಟ್ಟಿದ್ದಾರೆ. ಈ ಮೂವಿ ಶತದಿನೋತ್ಸವ ಆಚರಣೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಇವತ್ತು ಅಭಿಮಾನಿಗಳು ಮತ್ತು ಶಿವರಾಮ್ ಅಭಿಮಾನಿಗಳು ಮತ್ತು ಪ್ರದೀಪ್ ಅಭಿಮಾನಿಗಳು ಇವತ್ತು ಶುಭವನ್ನು ಕೊಡ್ತೀವಿ. ಇದು ಒಂದು ಯುವ ಜನಾಂಗಕ್ಕೆ ಇವತ್ತು ಒಳ್ಳೆಯ ಮೆಸೇಜನ್ನು ಕೊಟ್ಟಿದೆ. ಕೋವಿಡ್ ನಂತರ ಒಂದು ಒಳ್ಳೆಯ ಚಿತ್ರ ಇವತ್ತು ನಮ್ಮ ತುಮಕೂರಿನಲ್ಲಿ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಈ ಒಂದು ಯೆಲ್ಲೋ ಬೋರ್ಡ್ ಚಿತ್ರ ಇಡೀ ರಾಜ್ಯಾದ್ಯಂತ ಇವತ್ತು ಒಳ್ಳೆ ಮೂವಿ ಆಗಲಿ ಮತ್ತು ಶುಭವನ್ನು ಕೊಡ್ತೀವಿ ಮತ್ತು ಶತದಿನವನ್ನು ಆಚರಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಶುಭವನ್ನು ಕೊಡ್ತೀವಿ.